ಅದು 2002. ಆ ವರ್ಷ ಕನ್ನಡ ಚಿತ್ರರಂಗದ ಸುವರ್ಣ ಯುಗಕ್ಕೆ ನಾಂದಿ ಹಾಡಿದ ವರ್ಷ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಏಕೆಂದರೆ ದರ್ಶನ್ ಮತ್ತು ಪುನೀತ್ ರಾಜ್ಕುಮಾರ್ ನಾಯಕ ನಟರಾಗಿ ಎಂಟ್ರಿ ಕೊಟ್ಟ ವರ್ಷವದು. ಅಪ್ಪು ಹುಟ್ಟಿದ 6 ತಿಂಗಳ ಮಗು ಇದ್ದಾಗಲೇ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಆದರೆ ದರ್ಶನ್ ಅವರು ತಾಂತ್ರಿಕ ಕೆಲಸ ಮಾಡಿ ಸಹ ಕಲಾವಿದರಾಗಿ ನಾಯಕ ನಟನಾದವರು. ಇಬ್ಬರು ಒಂದೇ ವರ್ಷ ನಾಯಕ ನಟನಾಗಿ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಪತ್ರಕರ್ತರ ಕಣ್ಣು ಮಾತ್ರ ಅಪ್ಪು ಮೇಲೇನೆ ಇತ್ತು. ಆ ದಿನಗಳಲ್ಲಿ ಏನೆಲ್ಲ ಆಯಿತು ಇವೆಲ್ಲವನ್ನು ಸಿನಿಮಾ ಪತ್ರಕರ್ತರಾದ ಪ್ರವೀಣ್ ನಾಯಕ್ ಸಂದರ್ಶನವೊಂದರಲ್ಲಿ ಬಿಚ್ಚಿಟ್ಟಿದ್ದಾರೆ. ಹೌದು, ಅತ್ತ ದರ್ಶನ್ ತೂಗುದೀಪ ಶ್ರೀನಿವಾಸ್ ಅವರ ಮಗ, ಇತ್ತ ಅಪ್ಪು ಅಣ್ಣವರ ಮಗ. ಹೀಗಿರುವಾಗ ಸಾಮಾನ್ಯವಾಗಿ ಎಲ್ಲರ ಕಣ್ಣು ಅಪ್ಪು ಮೇಲೆಯೇ ಬಿದ್ದಿರುತ್ತೆ. ಈ ಸಂದರ್ಭದಲ್ಲಿ ಸಿನಿ ಪತ್ರಕರ್ತ ಪ್ರವೀಣ್ ನಾಯಕ್ ಅವರು ಅಪ್ಪು ಅವರನ್ನು ಸಂಪರ್ಕಿಸ್ತಾರೆ. ರೂಪತಾರ ಮ್ಯಾಗಝಿನಿಗೆ ನಿಮ್ಮ ಫೋಟೋ ಶೂಟ್ ಮಾಡಬೇಕು ಎಂದು ಕೇಳ್ಕೋತಾರೆ. ಪ್ರವೀಣ್ ನಾಯಕ್ ಅವರ ಈ ಮಾತಿಗೆ ಅಪ್ಪು, ನಂದು ಪತ್ರಿಕೆಯಲ್ಲಿ ತುಂಬ ಫೋಟೋಗಳು ಬಂದಿವೆ, ನನಗೆ ಸಿಕ್ಕಾಪಟ್ಟೆ ಪಬ್ಲಿಸಿಟಿ ಕೊಟ್ಟಿದ್ದೀರಾ. ಈಗ ಹೊಸದಾಗಿ ಮೆಜೆಸ್ಟಿಕ್ ಅಂತ ಸಿನಿಮಾ ಬಂದಿದೆಯಲ್ವಾ, ಅದರಲ್ಲಿ ದರ್ಶನ್ ಅವರು ಹೀರೋ ಆಗಿ ಮಾಡಿದ್ದಾರೆ. ದರ್ಶನ್ ಅವರು ತೂಗುದೀಪ ಶ್ರೀನಿವಾಸ್ ಅವರ ಮಗ. ನಮ್ಮ ಕಂಪನಿಗೆ ಅವರ ತಂದೆ ತುಂಬ ದುಡಿದಿದ್ದಾರೆ. ಹೀಗಾಗಿ ನನ್ನ ಆಸೆ ಏನು ಗೊತ್ತಾ, ನಮ್ದಾದ್ರೂ ಯಾವಾಗಾದರೂ ಮಾಡೋಣ, ಆದರೆ ಈಗ ದರ್ಶನದ್ದು ಮಾಡಿ, ಅವರಿಗೆ ಇವಾಗ ಪಬ್ಲಿಸಿಟಿ ಬೇಕಾಗಿದೆ ಎಂದು ಅಪ್ಪು ಅವರು ಹೇಳಿದ್ರು ಎಂದು ಪ್ರವೀಣ್ ನಾಯಕ್ ಸಂದರ್ಶನವೊಂದರಲ್ಲಿ ಹೇಳಿದ್ದಾರೆ. ಇದಾದ ಬಳಿಕ ಮಾತನಾಡಿದ ನಾಯಕ್ ಅವರು ಈ ವಿಚಾರವನ್ನು ದರ್ಶನ್ ಅವರಲ್ಲೂ ಹೇಳಿದ್ರಂತೆ. ನಾವು ಸ್ಟಾರ್ ವಾರ್ ಫ್ಯಾನ್ ವಾರ್ ಅಂತೀವಿ, ಆದರೆ ಅವರು ಚೆನ್ನಾಗಿಯೇ ಇದ್ದಾರೆ ಎಂದು ಅಪ್ಪು ಮತ್ತು ದಚ್ಚು ಅವರ ಸ್ನೇಹದ ಬಗ್ಗೆಯೂ ಬೆಳಕು ಚೆಲ್ಲಿದ್ರು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.